ಅಭಿವೃದ್ಧಿ ಯೋಜನೆಯ 2016-17ರ ಭಾಗವಾಗಿ ಆಡಳಿತಾನುಮತಿ ಲಭಿಸಿದ ಹಾಗೂ ಹಾರ್ಬರ್ ಎಂಜಿನಿಯರಿಂಗ್ ಇಲಾಖೆ ಮುಖಾಂತರ ನಡೆಸಲ್ಪಡುವ 57,99,000 ರೂಪಾಯಿ ವೆಚ್ಚದಲ್ಲಿ ಮಂಜೇಶ್ವರ ಗ್ರಾಮ ಪಂಚಾಯತ್ನ 2ನೇ ವಾರ್ಡ್ ತೂಮಿನಾಡು ಪದವು 685 ಮೀಟರ್ ಕಾಂಕ್ರೀಟ್ ರಸ್ತೆ ನಿರ್ಮಾಣದಲ್ಲಿ ಗುತ್ತಿಗೆದಾರ ಕಳಪೆ ಕಾಮಗಾರಿ ನಡೆಸಿ ಗ್ರಾಮಸ್ಥರನ್ನ ಇಕ್ಕಟ್ಟಿನಲ್ಲಿ ಸಿಲುಕಿಸಿರುವುದಾಗಿ ಗ್ರಾಮಸ್ಥರು ಹಾಗೂ ಬಿಜೆಪಿ ಮಂಜೇಶ್ವರ ಮಂಡಲ ಆರೋಪಿಸಿದೆ. ಜೊತೆಯಾಗಿ ರಸ್ತೆ ಕಾಂಕ್ರೀಟೀಕರಣ 9 ಇಂಚು ಎತ್ತರವಾಗಿರುವ ಹಿನ್ನೆಲೆಯಲ್ಲಿ ತೂಮಿನಾಡು ಜಂಕ್ಷನ್ನಲ್ಲಿ ನೀರು ಹರಿದು ಹೋಗಲು ಪರ್ಯಾಯ ವ್ಯವಸ್ಥೆ ಇಲ್ಲದೆ ಸುರಿಯುತ್ತಿರುವ ಮಳೆ ನೀರು ಅಂಗಡಿಯೊಳಗೆ ನುಗ್ಗಿದೆ. ಹಾಗಿದ್ದರೆ ಸಣ್ಣ ಪ್ರಮಾಣದ ಮಳೆಯಲ್ಲಿ ಈ ರೀತಿ ನೀರು ಕಟ್ಟಿ ನಿಂತರೆ ಮಳೆಗಾಲದಲ್ಲಿ ಇಲ್ಲಿಯ ಸ್ಥಿತಿ ಏನಾಗಿರಬಹುದೆಂಬುದು ವ್ಯಾಪಾರಿಗಳ ಪ್ರಶ್ನೆ. ತೂಮಿನಾಡಿನಿಂದ ಪದವು ರಸ್ತೆಯ ಕಾಮಗಾರಿಯು ಈಗಾಗಲೇ ಆರಂಭಗೊಂಡಿರುತ್ತದೆ. ಆದರೆ ಈ ಕಾಂಕ್ರೀಟೀಕರಣ ಡಾಮರೀಕರಣದಲ್ಲಿ ಅವ್ಯವಹಾರ ಹಾಗೂ ಕಳಪೆ ಕಾಮಗಾರಿ ಎದ್ದು ಕಂಡು ಬಂದಿದ್ದು, ಇದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಬಿಜೆಪಿ ಮಂಜೇಶ್ವರ ಪಂಚಾಯತ್ ಘಟಕ ವಿಜಿಲೆನ್ಸ್ಗೆ ದೂರು ದಾಖಲಿಸಿದೆ. ತಮಗೆಲ್ಲರಿಗೂ ಗೊತ್ತಿರುವಂತೆ ಸುಮಾರು 57 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವಂತಹ ಈ ಕಾಮಗಾರಿಯ ಗುತ್ತಿಗೆದಾರನು ಇಲ್ಲಿ ನಡೆಸುತ್ತಿರುವ ಗೂಂಡಾಗಿರಿ. ರಸ್ತೆಯ ಮೂಲಭೂತ ಯಾವ ರೀತಿಯಲ್ಲಿ ರಸ್ತೆಯ ಕಾಮಗಾರಿ ನಡೆಯಬೇಕಿತ್ತೋ ಅದು ಯಾವುದನ್ನು ಮಾನದಂಡವನ್ನು ವಿನಿಯೋಗಿಸದೆ ತನ್ನ ಇಷ್ಟ ಪ್ರಕಾರ ಗುತ್ತಿಗೆದಾರನು ಹಾಗೂ ಇಂಜಿನಿಯರ್ ಇದರ ನೇತೃತ್ವವನ್ನು ವಹಿಸಿಕೊಂಡು ಸ್ಥಳೀಯರನ್ನು ಗಮನಕ್ಕಿಟ್ಟುಕೊಳ್ಳದೆ ಸ್ಥಳೀಯರ ಬೇಡಿಕೆಗಳಿಗೆ ಸ್ಪಂದಿಸದೆ ರಸ್ತೆಯನ್ನು ಅವ್ಯವಹಾರವನ್ನು ಮಾಡಿಕೊಂಡು ತನ್ನ ಲಾಭಕ್ಕೋಸ್ಕರ ನಾಡಿನ ಅಭಿವೃದ್ಧಿಯಾಗಬೇಕಂತ ರಸ್ತೆ ಇಂದು ನಾಡಿನ ಜನತೆಗೆ ಶಾಪವಾಗಿ ಪರಿಣಮಿಸಿದೆ. ಕಾಂಕ್ರೀಟ್ 9 ಇಂಚು ಎತ್ತರ ಇರುವ ಹಿನ್ನೆಲೆಯಲ್ಲಿ ಸಮಾನ ರೀತಿಯಲ್ಲಿ ಮಣ್ಣು ಹಾಕಿದರೆ ಮಾತ್ರ ವಾಹನಗಳು ರಸ್ತೆಗೆ ಹತ್ತಬಹುದಾಗಿದೆ. ಇಲ್ಲವಾದರೆ ವಾಹನಗಳು ಅಪಘಾತಕ್ಕೀಡಾಗುವ ಸಾಧ್ಯತೆ ಹೆಚ್ಚು. ರಸ್ತೆ ಕಾಮಗಾರಿಗಳ ಬಗ್ಗೆ ಊರಿನವರಿಂದ ಕೆಲವೊಂದು ದೂರುಗಳು ಲಭಿಸಿದ ಹಿನ್ನೆಲೆಯಲ್ಲಿ ಮಂಜೇಶ್ವರ ಗ್ರಾಹಕರ ವೇದಿಕೆ ತಂಡ ಸಂದರ್ಶನ ನಡೆಸಿ ಕಾಮಗಾರಿಯ ವಿವರವನ್ನ ಮಾಹಿತಿ ಹಕ್ಕು ಕಾಯ್ದೆ ಪ್ರಕಾರ ಪಡೆದುಕೊಂಡಿದೆ. ಕಾಮಗಾರಿಯು ಕಳಪೆ ಗುಣಮಟ್ಟದಲ್ಲಿ ಮಾಡಿರುತ್ತಾರೆ. ಅದಕ್ಕೆ ಇಷ್ಟರ ತನಕ ಗುತ್ತಿಗೆದಾರರು ಬಿಟ್ಟು ಇಲ್ಲಿವರೆಗೆ ಇಂಜಿನಿಯರ್ನವರು ಯಾರೂ ಬರದೆ ಇಲ್ಲಿ ಕೆಲಸ ನಡೆದಿದೆ. ಮತ್ತು ಇಲ್ಲಿ ಊರಿನವರ ಎಲ್ಲ ಅಬ್ಜೆಕ್ಷನ್ ಇದ್ದು ಅದನ್ನು ಮಾಡುವ ರೀತಿಯನ್ನು ಹೇಳಿಕೊಟ್ಟರು. ಅದಕ್ಕೆ ಯಾವುದೇ ರೆಸ್ಪಾನ್ಸ್ ಕೊಡದೆ ಅವರ ಇಷ್ಟಾನುಸಾರ ಮಾಡಿದ್ದಾರೆ. ಅದಕ್ಕೆ ಒಂದು ಕಬ್ಬಿನ ಹಾಕುವಂಥದ್ದು, ಅದನ್ನು ಗುಂಡಿ ತೆಗೆದು ಹಾಕುವಂಥದ್ದು ಏನಿಲ್ಲ. ಮೊದಲಿನ ಡಾಮರಿನ ಮೇಲೆಗೆ ಅದರ ಮೇಲೇನೆ ಕಾಂಕ್ರೀಟ್ ಹಾಕಿ ಇದು ಮಾಡ್ತಾ ಇದ್ದಾರೆ. ನಮಗೆ ಎಸ್ಟಿಮೇಟ್ ಕೇಳುವಾಗ ಆ ಎಸ್ಟಿಮೇಟ್ ಡೀಟೇಲ್ಸ್ ನಮಗೆ ಸಿಗ್ತಾ ಇಲ್ಲ, ಕೊಡುವುದೂ ಇಲ್ಲ. ಅಂಥ ಕಳಪೆ ಕಾಮಗಾರಿಯು ಆಗಿರ್ತದೆ. ಅದಕ್ಕಾಗಿ ಇದರ ತನಿಖೆಯನ್ನು ವಿಜಿಲೆನ್ಸ್ನವರು ಬಂದು ಮಾಡಬೇಕು ಅಂತ. ರಸ್ತೆಯನ್ನು ಅಗಿದು ತೆಗೆದು ಸ್ವಲ್ಪವಾದರೂ ಅಡಿಭಾಗದಿಂದ ಕಾಂಕ್ರೀಟ್ ಹಾಕದೆ ಅಲ್ಲಿಂದ ಅಲ್ಲಿಗೆ ಕಾಂಕ್ರೀಟ್ ಹಾಕಿದ ಕಾರಣ ಕಾಂಕ್ರೀಟ್ 9 ಇಂಚು ಎತ್ತರವಾಗಿ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೂ ಅಯೋಗ್ಯವಾಗಿರುವುದಾಗಿ ಆರೋಪಿಸಲಾಗಿದೆ. ಜೊತೆಯಾಗಿ ಕಾಮಗಾರಿಗೆ ಬಳಸಿದ ಸಾಮಗ್ರಿಗಳು ಕಳಪೆ ಗುಣಮಟ್ಟದ್ದಾಗಿದ್ದು, ಈ ಬಗ್ಗೆ ಪ್ರಶ್ನಿಸುವಾಗ ಇಂಜಿನಿಯರ್ ಆಗಲಿ ಗುತ್ತಿಗೆದಾರನಾಗಲಿ ಯಾವುದೇ ಪ್ರತಿಕ್ರಿಯೆ ನೀಡದೆ ಅವರ ಇಷ್ಟದಲ್ಲೇ ಕಳಪೆ ಕಾಮಗಾರಿಯಲ್ಲಿ ರಸ್ತೆ ನಿರ್ಮಾಣವಾಗಿರುವುದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ, ಹಾರ್ಬರ್ ಮಂತ್ರಿ, ಜಿಲ್ಲಾಧಿಕಾರಿ, ವಿಜಿಲೆನ್ಸ್ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹಾಗೂ ಬಿಜೆಪಿ ಮಂಜೇಶ್ವರ ಮಂಡಲ ಸಮಿತಿ ದೂರು ನೀಡಿದೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್ 24/7 ಮಂಜೇಶ್ವರ.